ಜಾನಪದವನ್ನು ಬಿಟ್ಟರೆ ಒಂದು 2-3 ಸಣ್ಣ ಸಂಗತಿಗಳನ್ನು ಹೇಳ್ತೇನೆ ನಾನು. ಈಗ ಫಿನ್ಲ್ಯಾಂಡ್ ದೇಶ 50 ಲಕ್ಷ ಜನಸಂಖ್ಯೆ ಇರುವ ಒಂದು ಪುಟ್ಟ ದೇಶ ಅದು, ಫಿನ್ನಿಷ್ ಮಾತನಾಡುವ ದೇಶ. 80,000 ಸರೋವರಗಳಿರುವ ದೇಶ ಅದು. 80,000 ಲೇಕ್ಸ್ ಅಂತ ಹೇಳ್ತಾರೆ. ಅಂದರೆ ನೋಡಿರ್ಬೋದು, ಇನ್ನು ಯೋಚನೆ ಮಾಡಿ. ಪ್ರಾಕೃತಿಕ ಅತ್ಯಂತ ಸಮೃದ್ಧವಾದ ದೇಶ, ಮರಮಟ್ಟುಗಳ ದೇಶ, ಹಸಿರು ಇರುವ ದೇಶ ಅದು. ಒಂದು ವಿಶೇಷ ಅಂತಂದರೆ ಆ ದೇಶಕ್ಕೆ ಯುದ್ಧ ಮಾಡುವ ಉತ್ಸಾಹ ಇಲ್ಲ, ದೊಡ್ಡ ಸೈನ್ಯವೂ ಇಲ್ಲ. ಅವರ ಆಂತರಿಕ ರಕ್ಷಣೆಗೆ ಎಷ್ಟು ಬೇಕು ಅಷ್ಟೇ. ವಿದೇಶಗಳ ಆಕ್ರಮಣ ಮಾಡುವುದು ಅಂಥ ಮಹತ್ವಾಕಾಂಕ್ಷೆ ಇಲ್ಲದ, ಅಥವಾ ಒಂದರ್ಥದಲ್ಲಿ ಯುದ್ಧ ಅಂದರೆ ಹಿಂಸೆ, ಸಾವು ನೋವಲ್ವ, ಇದರಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ. ಅವರ ಪಾಡು, ಅವರ ಕೆಲಸ, ಅವರ ಅಭಿವೃದ್ಧಿ ಆಯಿತು. ನೀವು ನೋಡಿ, ಜಗತ್ತಿನ ಕೆಲವು ದೇಶಗಳು ಯುದ್ಧಕ್ಕೆ ಕಾತರಾಗಿರ್ತವೆ. ನಮ್ಮದೇ ಅವಸ್ಥೆ ನೋಡ್ತೇವೆ ನಾವು. ಯಾವಾಗ ನೋಡಿದರೂ ನೆರೆ ರಾಷ್ಟ್ರಗಳಿಂದ ಆಕ್ರಮಣದ ಭಯ ಅಂತ ಹೇಳ್ತೇವೆ ನಾವು. ಫಿನ್ಲ್ಯಾಂಡ್ ದೇಶದಲ್ಲಿ ಅಂಥ ಯಾವ ಭಯವೂ ಇಲ್ಲ. ಸುರಕ್ಷಿತವಾದ ಒಂದು ದೇಶ, ಸಮೃದ್ಧವಾದ ದೇಶ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ, ಜೀವನ ಖರ್ಚು ವೆಚ್ಚ ಬಹಳ ಜಾಸ್ತಿ ಅಂತ ಹೇಳ್ತಾರೆ, ಆದರೆ ಬಹಳ ನೆಮ್ಮದಿಯ ದೇಶ. ಇದನ್ನು ನಾನು ಖಂಡಿತ ಹೇಳಬಲ್ಲೆ. ಸುಮಾರು 4-5 ವರ್ಷಗಳ ಅವಧಿಯಲ್ಲಿದ್ದಾಗ ನಾನು ನೋಡಿದ್ದೇನೆ ಯಾವ ಭಯ ಅಲ್ಲಿ ಇರುವುದಕ್ಕೆ. ಯುರೋಪಿನ ಕೆಲವು ದೇಶಗಳಲ್ಲಿ ಜಾತಿ ದ್ವೇಷ ಇಂಥದ್ದೆಲ್ಲ ಉಂಟು, ಆದರೆ ಫಿನ್ಲ್ಯಾಂಡ್ನಲ್ಲಿ ಹಾಗಿಲ್ವೇ ಇಲ್ಲ. ಬಹಳ ಸುರಕ್ಷಿತವಾದ ದೇಶ ಅದು. ಒಂದು ಅಂಶ ಹೇಳ್ತಾನೆ, ಅನೇಕ ಸಂಗತಿಗಳಲ್ಲಿ ಒಂದು ಬಹಳ ಮುಖ್ಯವಾದದ್ದು, ಅವರು ಈ ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ, ಅದು ಕುಣಿತಗಳಾಗ್ಬೋದು, ಹೇಳ್ತಾರೆ ಹಿಂದೆ ಬಹಳ ಇತ್ತು, ಈಗೆಲ್ಲ ಕಳ್ಕೊಂಡು ಹೋಗಿದ್ದೇವೆ, ಆಧುನಿಕತೆ ಬಂದು ಎಲ್ಲ ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಅವರು ಏನು ಮಾಡಿದ್ದಾರೆ ಗೊತ್ತಾ? ಈಗ ಮ್ಯೂಸಿಯಮಿನ ಕಾನ್ಸೆಪ್ಟ್ ತಗೊಳ್ಳಿ, ವಸ್ತು ಸಂಗ್ರಹಾಲಯ ಅಂತ ನಾವು ಮಾಡ್ತೇವೆ. ನಾವೇನು ಮಾಡ್ತೇವೆ, ಒಂದು ಸಂಸ್ಥೆಯಲ್ಲಿ ಒಂದು ಕೊಠಡಿ, ವಿಶಾಲದ ಕೊಠಡಿಯನ್ನು ಕಟ್ಟಿ ಅಲ್ಲಿ ವಸ್ತುಗಳನ್ನು ಇಟ್ಟು ಒಂದು ಮ್ಯೂಸಿಯಂ ಅಂತ ಮಾಡ್ತೇವೆ. ಅಲ್ಲೊಂದು ಕಾನ್ಸೆಪ್ಟ್ ಉಂಟು. ಒಂದು ದ್ವೀಪವನ್ನೇ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಅಂತ ಹೇಳಿದವರು. ಒಂದು ಅಂದರೆ ಪುಟ್ಟ ಎಲ್ಲ ಲೇಕ್ಸ್ ಇರುವುದರಿಂದ ಪುಟ್ಟ ದೇಶ ಅದು, ಪುಟ್ಟ ದ್ವೀಪಗಳು. ಆ ಪುಟ್ಟ ದ್ವೀಪಗಳನ್ನೇ ಒಂದು ಮ್ಯೂಸಿಯಂ ಮಾಡೋದವರು. ಅಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅಲ್ಲಿ ಏನಿರ್ತದೆ ಅಂತಂದರೆ, ಹಳೇ ಫಿನ್ಲ್ಯಾಂಡಿನ ಬಹಳ ಪ್ರಾಚೀನ ಕಾಲಘಟ್ಟದ ಆಹಾರದ ಉತ್ಪನ್ನಗಳು, ಈಗ ಬ್ರೆಡ್ ಇರ್ಬೋದು, ಬೇರೆ ಆಹಾರ ಪದಾರ್ಥಗಳು, ಪಾನೀಯಗಳು, ವೈನ್, ಹೀಗೆ ಅದನ್ನು ಹೇಗೆ ತಯಾರು ಮಾಡ್ತಾ ಇದ್ರು ಅಂತ, ಅಥವಾ ಬಟ್ಟೆ ಹೊಲಿಯುವಂಥದ್ದು, ಬ್ರೆಡ್ ತಯಾರಿ, ಕ್ಯಾಂಡ್ಲ್ ಮಾಡುವಂಥದ್ದು, ಹಳೆಯ ಕಾಲದ ವಸ್ತುಗಳನ್ನು ಒಂದು ಮಾಡುವಂಥದ್ದು. ಅದಕ್ಕೆ ನಾವು ಒಂದು ಏನು ಹೇಳ್ತೇವೆ, ಒಂದು ಫಂಕ್ಷನಿಂಗ್ ಮ್ಯೂಸಿಯಂ ಅಂತೂ ಹೇಳ್ತೇವೆ ನಾವು. ಕ್ರಿಯಾಶೀಲವಾಗಿ ಅಲ್ಲಿ ಕೆಲಸ ಆಗ್ತಾ ಇರ್ತದೆ, ನೀವು ನೋಡ್ಬೋದು ಅದನ್ನು. ಸಣ್ಣ ಸಣ್ಣ ಗುಡಿಸಲುಗಳನ್ನು ಮಾಡಿ ಅಲ್ಲಿ ಆ ಹಳೆಯ ಕಾಲದ ಜೀವನ ಕ್ರಮ ಹೇಗಿತ್ತು, ಒಂದು ಹಳೆಯ ಕಾಲದ ಮನೆ ಹೇಗಿತ್ತು ಅಂದರೆ ವಾಸದ ಮನೆ, ಅಡುಗೆ ಮನೆ, ಮಲಗುವ ಮನೆ, ದಾಸ್ತಾನು ಕೋಣೆ ಉಂಟಲ್ಲ, ಒಂದು ಮನೆಯಲ್ಲಿ ಏನು ಬೇಕು ಅದನ್ನು ಹಾಗೆ ಮಾಡಿಟ್ಟಿದ್ದಾರೆ. ಹಾಗೆ ಅಂದರೆ ಹಳೆಯ ಕಾಲದಲ್ಲಿ ಇದ್ದ ಹಾಗೆ ಅದು. ಅಲ್ಲಿ ಒಬ್ಬಳು ಇರ್ತಾಳೆ, ಅದನ್ನು ಗೈಡ್ ಅಂತ, ಅವಳು ಕೂಡ ಬಹುತೇಕ ಅದೇ ಹಳೆಯ ಒಂದು ಕ್ರಮದ ವೇಷದಲ್ಲಿ ಇರ್ತಾಳೆ, ಮತ್ತೆಲ್ಲ ವಿವರಗಳನ್ನು ಕೊಡ್ತಾಳೆ. ಅಂದರೆ ಒಂದು ಹಳೆಯ ಜೀವನ ಕ್ರಮ, ಒಂದು ಹಳೆಯ ಕಾಲಘಟ್ಟದ ಆಹಾರ ಪದ್ಧತಿ, ಹಳೆಯ ಕಾಲದ ವಸ್ತುಗಳನ್ನು ತೋರಿಸುವಂಥದ್ದು, ಮಾಡುವಂಥದ್ದು. ಇದಕ್ಕೊಂದು ದ್ವೀಪವನ್ನೇ ಬಳಸ್ತಾರೆ ಅವರು. ಒಂದು ದ್ವೀಪವನ್ನೇ ಒಂದು ಮ್ಯೂಸಿಯಂ ಮಾಡುವ ಒಂದು ಪರಿಕಲ್ಪನೆ ನನಗೆ ಬಹಳ ರೋಚಕವಾಗಿ ಕಂಡದ್ದು. ಇದೇ ಬಗ್ಗೆ ಇನ್ನೊಂದು ಅನುಭವ ನನಗೆ ಜರ್ಮನಿಯಲ್ಲಾಯಿತು. ಅಲ್ಲೊಂದು ಹಾಬ್ ನಗರ ಅಂತ, ಅಲ್ಲೊಂದು ಮಿಡೈವಲ್ ಮಾರ್ಕೆಟ್ ಅಂತ ಮಾಡ್ತಾರೆ. ಮಿಡೈವಲ್ ಮಧ್ಯಯುಗೀನ ಕಾಲಘಟ್ಟದ ಮಾರುಕಟ್ಟೆ ಅಂತ. ಈಗ ನಮ್ಮಲ್ಲಿಯೂ ಬಂದಿದೆ, ಎಥ್ನಿಕ್ ಫುಡ್ ಅಂತ ಹೇಳ್ತೇವೆ ನಾವು. ನಮ್ಮಲ್ಲಿ ಈ ಮನೆಯ ತಿಂಡಿಗಳನ್ನೆಲ್ಲ ಮಾಡಿ ಮಾರುವಂಥದ್ದು, ವಿತರಣೆ ಮಾಡುವಂಥದ್ದು, ಎಥ್ನಿಕ್ ಫುಡ್ ಫೆಸ್ಟಿವಲ್ ನಮ್ಮಲ್ಲಿಯೂ ಬಂದಿದೆ. ಅಲ್ಲಿ ನೋಡಬೇಕು ನೀವು, ಹಾಬ್ ಎನ್ನುವ ಒಂದು ನಗರದಲ್ಲಿ ಕೆಲವು ದಿನಗಳ ಕಾಲ ಈ ಹಬ್ಬ, ಮಧ್ಯಯುಗೀನ ಕಾಲಘಟ್ಟದ ಮಾರುಕಟ್ಟೆ. ಅಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ, ಆ ಕಾಲದ ಸೈನಿಕರು ಕುದುರೆಗಳನ್ನು ಹಾಗೆ ಯುದ್ಧ ಮಾಡ್ತಾರೆ, ಅವರ ಆಯುಧಗಳೇನು, ಅವರ ಆಭರಣಗಳೇನು, ಉಡುಪುಗಳೇನು, ಎಲ್ಲವನ್ನೂ ಕೂಡ ತೋರಿಸುವಂಥದ್ದು, ಅಭಿನಯಿಸಿ ಹಾಕಿ ಆ ವೇಷಗಳನ್ನು ತೊಟ್ಟು ಸಂಭ್ರಮಿಸುವಂಥದ್ದು. ಇಡೀ ನಗರದ ಜನದಲ್ಲಿ ಭಾಗವಹಿಸ್ತಾರೆ. ಮತ್ತು ಅಲ್ಲಿ ಆಗ ಸಿಕ್ಕುವುದು ಎಲ್ಲ ಇದೆ, ಏನು ಎಥ್ನಿಕ್ ಫುಡ್ ಮಾತ್ರ. ಹಳೆಯ ಕಾಲದಲ್ಲಿ ಬೆಂಕಿಯಲ್ಲಿ ಬೇಯಿಸಿದ ಅಥವಾ ಒಣಗಿಸಿದ, ಹಬೆಯಲ್ಲಿ ಬೇಯಿಸಿದ ಇಂಥ ತಿಂಡಿಗಳೇ. ಪಾನೀಯಗಳು ಕೂಡ ಹಾಗೆ, ಎಲ್ಲ ರಫ್, ಬಹಳ ಯಂತ್ರಗಳಲ್ಲಿ ತಯಾರು ಮಾಡಿದ್ದು ಯಾವುದೂ ಇಲ್ಲ, ಕೈಯಿಂದ ಮರದ ವಸ್ತುಗಳನ್ನು ಬಳಸಿ ಮಾಡುವುದು. ಹೀಗೆ ಅಂದರೆ ಕಳೆದು ಹೋದ ಒಂದು ಜೀವನ ಕ್ರಮವನ್ನು ಕಟ್ಟಿಕೊಡುವುದು.
ಕಳೆದು ಹೋದ ಜೀವನ ಕ್ರಮವನ್ನು ಕಟ್ಟಿಕೊಡೋದು ನೋಡಿ ಅದು. ಅಂದರೆ ಭಾರತದಂಥ ಒಂದು ದೇಶದಲ್ಲಿ ಎಷ್ಟು ಅವಕಾಶಗಳುಂಟು ಅಂತ ಹೇಳೋದು, ಪ್ರವಾಸೋದ್ಯಮಕ್ಕೆಲ್ಲ ಎಷ್ಟು ಅವಕಾಶಗಳು ಉಂಟು ಅಂತ. ಒಂದು ಪ್ರದೇಶವನ್ನೇ ದ್ವೀಪವನ್ನಾಗಿ ಮಾಡುವುದು, ಒಂದು ದ್ವೀಪವನ್ನೇ, ಆ ಪ್ರದೇಶವನ್ನೇ ಒಂದು ಮ್ಯೂಸಿಯಮನ್ನಾಗಿ ಮಾಡುವುದು, ಹಳೆಯ ಜೀವನ ಕ್ರಮಗಳನ್ನು ಕಟ್ಟಿಕೊಡುವಂಥದ್ದು, ಹಳೆಯ ಉತ್ಸವಗಳನ್ನು ಏರ್ಪಡಿಸುವಂಥದ್ದು, ಎತ್ನಿಕ್ ಫುಡ್ ಫೆಸ್ಟಿವಲ್ ಮಾಡುವಂಥದ್ದು, ಇದೆಲ್ಲ ತುಂಬ ತುಂಬ ಅವಕಾಶಗಳು ಪ್ರವಾಸೋದ್ಯಮ ದೃಷ್ಟಿಯಿಂದ. ಮತ್ತು ನೀವು ತಿಳ್ಕೊಳ್ಬೇಕಾದ ಇದರಿಂದ ಇನ್ನೊಂದು ಅಂದರೆ, ಹಳೆಯದು ತ್ಯಾಜ್ಯ ಅಲ್ಲ ಅಂತ. ಹಳೆಯದರಲ್ಲಿ ಒಂದು ಜ್ಞಾನ ಇದೆ, ನಾವು ತಿಳ್ಕೊಳ್ಬೇಕಾದದ್ದಿದೆ. ಆ ಒಂದು ಜೀವನ ಕ್ರಮವೂ ಕೂಡ ಬಹಳ ಮುಖ್ಯವಾಗಿತ್ತು. ಅದನ್ನು ನಾವು ದಾಟಿ ಬಂದಿದ್ದೇವೆ ಅಂತ ಹೇಳುವ ಒಂದು ಇತಿಹಾಸ ಪ್ರಜ್ಞೆಯನ್ನು ಕೊಡೋದು ನೋಡಿ. ಇದು ನಾವು ಸಂಸ್ಕೃತಿಯ ವಿದ್ಯಾರ್ಥಿಗಳು, ಜಾನಪದ ವಿದ್ಯಾರ್ಥಿಗಳು ಎಲ್ಲವನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ, ಗೊತ್ತಿದೆ. ಆದರೆ ಒಂದು ಕಾಲಘಟ್ಟದ ಬದುಕನ್ನು, ಈಗ ನಮ್ಮಲ್ಲಿ ಕೃಷಿ ಸಂಸ್ಕೃತಿ ಉಂಟು, ನಾಶವಾಗುತ್ತಾ ಉಂಟು, ಹೋಯ್ತೀಗ. ಅದನ್ನು ಮಕ್ಕಳಿಗೆ ಕಲಿಸುವಂಥದ್ದು, ಅದನ್ನು ಯಾವುದೋ ಒಂದು ರೂಪದಲ್ಲಿ ನಾವು ಲೌರಿ ಹಾಂಕೋ ಅದರಲ್ಲಿ ಆ ಇಂಟರ್ನ್ಯಾಷನಲ್ ಸೆಮಿನಾರ್ನಲ್ಲಿ, ಆ ಸಮ್ಮರ್ ಸ್ಕೂಲಲ್ಲಿ ಒಂದು ದೀರ್ಘ ಪ್ರಬಂಧವನ್ನು ಮೊದಲೇ ಬರೆದು ಹಂಚಿದರು ಎಲ್ಲ ಇವರಿಗೆ, ಪಾರ್ಟಿಸಿಪೆಂಟ್ಸ್, ಇವರಿಗೆ ಯಾರ್ಯಾರು ಭಾಗವಹಿಸ್ತಾರೆ ಅವರಿಗೆ. ಅದು ಬರೀ ಫಿನ್ಲ್ಯಾಂಡ್, ನಾರ್ಡಿಕ್ ದೇಶ ಅಲ್ಲ, ಅಮೇರಿಕದಿಂದ, ಯುರೋಪಿನ ಅನೇಕ ದೇಶಗಳಿಂದ, ಇಂಗ್ಲೆಂಡಿಂದ, ಐರ್ಲೆಂಡಿಂದೆಲ್ಲ ವಿದ್ವಾಂಸರು ಬಂದಿದ್ದರು, ಚೀನಾದಿಂದ, ಎಲ್ಲ ಜಗತ್ತಿನ 20-30 ದೇಶಗಳ ಪಾರ್ಟಿಸಿಪೆಂಟ್ಸ್ ಇದ್ದರು. ಬಹಳ ಬಹಳ ಅದ್ಭುತವಾಗಿ ನಡೆದ ಒಂದು ಸಮ್ಮರ್ ಸ್ಕೂಲ್ ಅದು, ಬೇಸಿಗೆ ಶಿಬಿರ. ಅದಕ್ಕೆ ಹೇಳಿದ್ದು ನಾನು, ಅದರಲ್ಲಿ ಒಂದು ಭಾಗವಹಿಸಿದ್ದೆ, ಅಷ್ಟು ವಿದ್ವಾಂಸರನ್ನು ನೋಡಿದ್ದೇ, ಅಷ್ಟು ದೇಶಗಳ ಜಾನಪದದ ಬಗ್ಗೆ ತಿಳುವಳಿಕೆ ಸಿಕ್ಕಿದ್ದೇ ಭಾಳ ಅಪರೂಪ ಅಂತ. ಅಲ್ಲಿ ಹಾಂಕ್ ಒಂದು ಸಣ್ಣ ಭಾಳ ದೀರ್ಘ ಲೇಖನ, ಅದು ಫೋಕ್ಲೋರ್ ಪ್ರೋಸೆಸ್ ಅಂತ ಹೇಳ್ತಾರೆ. ಫೋಕ್ಲೋರ್ ಪ್ರೋಸೆಸ್, ಜಾನಪದ ಪ್ರಕ್ರಿಯೆ ಅಂತ ಹೇಳ್ತೇವೆ. ಅವ್ರು ಹೇಳ್ತಾರೆ, ಜಾನಪದಕ್ಕೆ 2 ಬದುಕು, ಫಸ್ಟ್ ಲೈಫ್ ಆ್ಯಂಡ್ ಸೆಕೆಂಡ್ ಲೈಫ್ ಅಂತ. ನಾವೀಗೆಲ್ಲ ವಿದ್ಯಾರ್ಥಿಗಳು ಏನು ಸಂಸ್ಥೆಯಲ್ಲಿ ಕಲಿತಾರೋ, ಜಾನಪದ ಅಂದರೆ ಏನು, ಜಾನಪದ ವರ್ಗೀಕರಣ, ಜಾನಪದ ಪ್ರಕಾರ, ಜಾನಪದ ತತ್ವಗಳು, ಇದೆಲ್ಲ ಫೋಕ್ಲೋರ್ ಫಸ್ಟ್ ಲೈಫ್. ಅಂದರೆ ಇರುವ ಜಾನಪದವನ್ನು ನಾವು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡೋದು, ಅದು ಮುಖ್ಯವೇ. ಇನ್ನೊಂದು ಸೆಕೆಂಡ್ ಲೈಫ್ ಆಫ್ ಫೋಕ್ಲೋರ್ ಹೇಳ್ತಾರೆ, ಜಾನಪದದ 2ನೇ ಜೀವನ ಅಂತ. ಅಲ್ಲಿ ಅವರು ಹೇಳ್ತಾರೆ ಜಾನಪದವನ್ನು ಹೇಗೆ ಬದುಕಿಸಬೇಕು ಅಂತ, ಜಾನಪದವನ್ನು ಹೇಗೆ ಮರುಕಟ್ಟಬೇಕು ಅಂತ, ಜಾನಪದವನ್ನು ಯಾವ ರೀತಿಯಲ್ಲಿ ಅನ್ವಯಿಕ ಮಾಡಬೇಕು ಅಂತ. ಅಂದರೆ ಜಾನಪದವನ್ನು ಅಪ್ಲೈಡ್ ಫೋಕ್ಲೋರ್ ಅಂತ ಹೇಳ್ತಾರೆ. ಅಂದರೆ ಜಾನಪದವನ್ನು ಇರುವ ಹಾಗೆ ಅಲ್ಲ, ಅದಕ್ಕೆ ಹೇಗೆ ಮಾರುಕಟ್ಟೆ ಕೊಡಬೇಕು, ಆ ಜಾನಪದ ಕಲಾವಿದರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಅವರಿಗೆ ಏನೇನು ಮಾಸಾಶನವೋ ಪ್ರಶಸ್ತಿಗಳನ್ನು ಕೊಡಬೇಕು, ಅವರ ಜ್ಞಾನವನ್ನು ಹೇಗೆ ದಾಖಲು ಮಾಡಬೇಕು. ಸೆಕೆಂಡ್ ಲೈಫ್ ಇರುವುದು ಒಂದಾಯಿತು, ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸ ಅದು ಬಹಳ 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 ಮಹತ್ವದ ಪ್ರಬಂಧ ಅದು, ಫೋಕ್ಲೋರ್ ಪ್ರೋಸೆಸ್, ಜಾನಪದ ಪ್ರಕ್ರಿಯೆ ಎನ್ನುವ ಒಂದು ಲೇಖನ ಅದು. ಹೀಗೆ ಜರ್ಮನಿಯಲ್ಲಿ, ಆಮೇಲೆ ಫಿನ್ಲ್ಯಾಂಡ್ನಲ್ಲಿ ಈ ಥರ ಜಾನಪದವನ್ನು ಅದನ್ನು ಮತ್ತೆ ಕಟ್ಟಿಕೊಡುವ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇನ್ನು ಜಪಾನ್ನ ಒಂದು ಜಾನಪದಕ್ಕೆ ಸಂಬಂಧಪಟ್ಟದ್ದಲ್ಲ ಒಂದು ಅನುಭವ ಹಂಚಿಕೊಳ್ತೇನೆ ನಾನು. ಪುಟ್ಟ ದೇಶ ಅದು. 2 ಸಂಗತಿಗಳು. ಒಂದು ನೋಡಿ, ಈ ಅಗತ್ಯವೇ ಒಂದು ಮಾತುಂಟು, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಅವಶ್ಯಕತೆಯೇ ಸಂಶೋಧನೆಗೆ ಮೂಲ ಕಾರಣ ಅಂತ. ಇಲ್ಲದ್ರೆ ಅವಶ್ಯಕತೆ ಇಲ್ಲದ್ರೆ ಯಾರೂ ಸಂಶೋಧನೆ ಮಾಡುವುದಿಲ್ಲ ಅಂತ. ಅಲ್ಲಿ ಭೂಪ್ರದೇಶ ಬಹಳ ಕಡಿಮೆ, ಸಣ್ಣ ದ್ವೀಪ ಅಲ್ಲ, ನೋಡಿದರೆ ಉದ್ದ ಹೀಗೆ ಒಂದಿದೆ. ಅಲ್ಲಿ ರೈಲುಗಳು, ನಾವೇನು ಈ ಮೆಟ್ರೋ ಅಂತ ಹೇಳ್ತೇವೆ, ಮೆಟ್ರೋ ಅದೆಲ್ಲ ನೆಲದ ಒಳಗಿಂದ. ರೈಲು ಸಂಚಾರ ಇಡೀ ಜಪಾನಿನ ಒಂದು ತುದಿಯಿಂದ ಮತ್ತೊಂದು ಜೊತೆಗೆ ಪಟ್ಟಣದಿಂದ ಪಟ್ಟಣಕ್ಕೆ, ನಗರದಿಂದ ನಗರಕ್ಕೆ ಹೋಗುವುದೇ ನೆಲದ ಅಡಿಯಿಂದ. ಅಷ್ಟು ಮಾತ್ರ ಅಲ್ಲ, ನಾವು ರೈಲ್ವೆ ಸ್ಟೇಷನ್ ಅಂತ ಹೇಳ್ತೇವಲ್ಲ, ಅದೆಲ್ಲ ನೆಲದ ಅಡಿಯಲ್ಲಿ ದೊಡ್ಡ ಸಿಟಿಯೇ. ದೊಡ್ಡ ದೊಡ್ಡ ಕಟ್ಟಡಗಳು, ಮಳಿಗೆಗಳು ಎಲ್ಲಿ ನೆಲದ ಒಳಗಡೆ. ನೋಡಿದರೆ ಅದು ಯಾವಾಗ ಜಪಾನ್ ಟೆಕ್ನಾಲಜಿ ಹೇಳ್ತಾರಲ್ಲ, ಅದು ಈ ವಿಶೇಷವಾಗಿ ಈ ತಂತ್ರಜ್ಞಾನದಲ್ಲಿ, ಮೆಟ್ರೋ ಇದರಲ್ಲಿ ಭಾಳ, ಅಲ್ಲದಿದ್ರೂ ಕೂಡ ಗೊತ್ತಲ್ಲ ಜಪಾನ್ ಹೇಗೆ ಸಣ್ಣ ದೇಶ ಆದರೂ ಕೂಡ ಟೆಕ್ನಾಲಜಿಯಲ್ಲಿ ಹೇಗೆ ಮುಂದುವರೆದಿದೆ ತಂತ್ರಜ್ಞಾನದಲ್ಲಿ ಅಂತ. ಆ ಥರದ ನನಗೆ ಬಹುಶಃ ನಮ್ಮ ಜಗತ್ತಿನಲ್ಲಿಯೇ ಆ ವೇಳೆಗೆ ಬಹಳ ಅತಿವೇಗವಾಗಿ ಚಲಿಸುವ ಟ್ರೈನ್, ಅದರಲ್ಲಿ ಹೋಗಿದ್ದೇನೆ ನಾನು. ಈ ಹಯಾಚಿನೆ
ನಾನು ಖಗುರ ಅಂತ ಹೇಳಿದೆ ಅಲ್ಲ, ಅಲ್ಲಿಗೆ ಹೋಗುವಾಗ ಖಗುರ ನೋಡೋದಕ್ಕೆ ಅಂಥ ಫಾಸ್ಟ್ ಟ್ರೈನಲ್ಲಿ ಹೋದ ಗೊತ್ತೇ ಆಗೋದಿಲ್ಲ. ಅದು ಒಂದು ನಮ್ಮಲ್ಲಿ ಹೋಗಿ ಡಗ ಡಗ ಟಕ ಟಕ ಶಬ್ದಗಳು ಗೊಳ್ತೀರ ನೀವು ಆ ಕಂಬಿಯಲ್ಲಿ ಹೋಗುವಾಗ. ಎಲ್ಲ ಎಲೆಕ್ಟ್ರಿಕ್ ಮಾತ್ರ ಅಷ್ಟು ಅಷ್ಟು ಸ್ಮೂತಾಗಿ ಇದನ್ನು ದೇಶ ಸುತ್ತಿದವರಿಗೇನು ಹೊಸತಲ್ಲ ಈಗಿನ ತಂತ್ರಜ್ಞಾನದಲ್ಲಿ. ಆಗ ನನಗೆ ಮಾತ್ರ ಅದು ಬಹಳ ರೋಚಕವಾದ ಅನುಭವ ಕಾಣ್ತಾ ಇತ್ತು. ಇದಕ್ಕಿಂತ ಮುಖ್ಯ ನಾನು ಹೇಳಬೇಕಾದದ್ದು ಏನು ಅಂತಂದರೆ ಪರಿಸರಕ್ಕೆ ಸಂಬಂಧಪಟ್ಟದ್ದು. ಈಗ ರೈಲ್ವೆ ಲೇನ್ ಹಾಕ್ತಾರೆ ಟ್ರೈನಿಗೆ, ರೈಲ್ವೆ ಟ್ರೈನ್ ಹಾಕ್ತಾರೆ. ನಮ್ಮಲ್ಲಿ ಹೇಗೆ ಅಂತಂದರೆ ಸಾಧಾರಣ ಗುಡ್ಡಗಳಿದ್ದರೆ ಅದನ್ನು ಕಡ್ದು ಬೆಟ್ಟಗಳನ್ನು ಗುಡ್ಡಗಳನ್ನು ಕಡ್ದು ಪ್ರತ್ಯೇಕ ಮಾಡಿ ನಡುವೆ ಹಳ್ಳಿಗಳನ್ನು ಹಾಕುವುದು. ಈಗ ಕೊಂಕಣ ರೈಲ್ವೆಯಲ್ಲಿ ಈ ಥರ ಸುರಂಗಗಳನ್ನು ಮಾಡಿದ್ದುಂಟು, ಇಲ್ಲ ಅಂತ ನಾನು ಹೇಳ್ತಲ್ಲ. ಆದರೆ ಸಾಮಾನ್ಯ ನಮ್ಮಲ್ಲಿ ಕ್ರಮ ಹೇಗೆ ಅಂದರೆ ಗುಡ್ಡಗಳನ್ನು ಕಡಿಯುವುದು, ರೈಲ್ವೆ ಟ್ರೈನ್ ಹಾಕೋದು. ನಾನು ನಿಮ್ಗೆ ಹೇಳ್ತೇನೆ, ಅಲ್ಲಿ ಟ್ರೈನ್ ಹೋಗುವಷ್ಟು ಜಾಗ ಅಷ್ಟನ್ನು ಮಾತ್ರ ಸಣ್ಣ ಬೆಟ್ಟ, ನಿಜವಾಗಿ ಅದನ್ನು 2 ತುಂಡು ಮಾಡ್ಬೋದು, 2 ಮೇಲಿಂದಲೇ. ಅಂದರೆ ಟ್ರೈನ್ ಹೋಗುವಷ್ಟು ಮೇಲೆ ಒಂದು 6-7 ಅಡಿಯಷ್ಟು ಮಾತ್ರ ಅಲ್ಲಿ ಇರೋದು. ಆ ಜಾಗವನ್ನು ಹಾಗೇ ಉಳಿಸಿಕೊಂಡು, ಅಂದರೆ ಸಂಪೂರ್ಣ ಕಡ್ದು ತೆಗೆಯದೆ, ಟ್ರೈನ್ ಹೋಗುವುದಕ್ಕೆಷ್ಟು ಸಣ್ಣ ಗುಡ್ಡ ಆದರೂ ಕೂಡ ಟ್ರೈನ್ ಹೋಗುವುದಕ್ಕೆಷ್ಟು ಮಾರ್ಗ ಬೇಕು ಅಷ್ಟನ್ನು ಮಾತ್ರ ಕೊರೆದು, ಕೊಳವೆ ಸುರಂಗ ಕೊರೆದು ಟ್ರೈನನ್ನು ಹೋಗುದು. ನಾನು ಕೇಳಿದೆ, ಯಾಕೆ ಇದನ್ನು ಕಡ್ದು? ನೋ 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 ನೋಡಿ ಅವ್ರು ಏನು ಹೇಳೋದು ಅಂತ ಹೇಳಿದರೆ, ನೋಡಿ ಇದೊಂದು ಉದ್ದವಾದ ಗುಡ್ಡ ಇದು, ಇದರಿಂದ ಹಕ್ಕಿಗಳು, ಇರುವೆ, ಯಾವುದು ಸಣ್ಣ ಇರು ಕೂಡ ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಅದು ಚಲಿಸ್ತದೆ, ಹೌದಾ? ನೀವು ಅದನ್ನು ತುಂಡು ಮಾಡಿದರೆ, ಅಂದರೆ ಅದನ್ನು ಕಡಿದ್ರೆ ಏನಾಗುತ್ತೆ, ಒಂದು ಬದಿಯ ಪ್ರಾಣಿಗಳಿಗೆ ಮತ್ತೊಂದು ಅದರ ಇಡೀ ಸಂಚಾರವನ್ನೇ ನೀವು ಕಸಿದುಕೊಂಡಾಗ ಆಗ್ತದೆ, ಸಂಚಾರಕ್ಕೆ ಅಡ್ಡಿ ಮಾಡಿದಾಗ ಆಗ್ತದೆ. ಒಂದು ಯೋಚನೆ ನೋಡಿ, ಸಣ್ಣ ಸಣ್ಣ ಪ್ರಾಣಿಗಳಿಗೆ ಗುಡ್ಡದ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಚಲಿಸುವ ಅವಕಾಶವನ್ನು ಅದನ್ನು ಕಸಿಯುವ ಹಾಗಿಲ್ಲ. ಅಷ್ಟರ ಮಟ್ಟಿಗೆ ನೋಡಿ, ಒಂದು ನಿಜವಾಗಿ ನೋಡಿ, ಅದು ನಮಗೆ ಕಾಣುವಾಗ ಸಣ್ಣ ಸಂಗತಿ, ಏನು ಆ ಗುಡ್ಡ ಕಡಿದ್ರೆ ಏನಾಗ್ತದೆ ಅಂತ. ಗುಡ್ಡ ಕಡಿದ್ರೆ ಆಚೆಯಿಂದ ಈಚೆಯಿಂದ ಈಚೆಗಲ್ಲ, ಮತ್ತೆ ದಾಟುವಾಗಿಲ್ಲಲ್ಲ. ಅಷ್ಟರ ಮಟ್ಟಿಗೆ ಅವರ ಓಡಾಟದ ಮೇಲೆ ನಿಯಂತ್ರಣ ಹಾಕಿದಾಗಾಯಿತು ನೋಡಿ. ಇದು ಸಣ್ಣ ವಿಷಯ ಹೇಳೋದು ನಾನು, ಅಂದರೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಅಂತ. ಮನುಷ್ಯರ ಸೌಕರ್ಯ ಮಾತ್ರ ಅಲ್ಲ, ಪ್ರಾಣಿಗಳ ಬದುಕಿಗೆ, ಪಕ್ಷಿಗಳ ಬದುಕಿಗೆ ಏನೂ ತೊಂದರೆ ಆಗಬಾರದು. ಮನುಷ್ಯರ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಸಹಬಾಳ್ವೆ ನಡೆಸಬೇಕು ಮತ್ತು ಪರಿಸರ ಸಂರಕ್ಷಣೆ ಆಗಬೇಕು ಅಂತ ಹೇಳುವ ಒಂದು ಕಾಳಜಿ ಇದೆಯಲ್ಲ, ಇದು ನಿಜವಾಗಿಯೂ ನಮ್ಮಲ್ಲಿ ಇದ್ದ ಗುಡ್ಡಗಳನ್ನು ಪೂರ ಕಡಿದು ಸಮತಟ್ಟು, ನಮಗೊಂದೇ ಬುಲ್ಡೋಸರ್ ಸಂಸ್ಕೃತಿ, ಅದನ್ನು ಹೇಳೋದು. ಒಂದು ಬೆಟ್ಟ ಕಂಡ ಕೂಡಲೇ ಕಡಿದು ಸಮ ಮಾಡೋದು ಅದನ್ನು. ಈಗ ನೋಡಿ ಅದರ ಅನುಭವಿಸ್ತಾ ಇದ್ದೇವೆ ನಾವು. ಮಳೆಗಾಲದಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳು ಸ್ಲೈಡ್ ಆಗೋದು ಯಾಕೆ? ನೀವು ಬೆಟ್ಟದ ತಲೆಯನ್ನೇ ಕತ್ತರಿಸಿದ ಮೇಲೆ ಇದೇ ಆಗುವಂಥದ್ದು. ನೀರು ಒಳಗಡೆ ಹಿಂಗಿದ್ರೆ ಮತ್ತೆ ಎಲ್ಲಿ ಹೋಗ್ತದೆ? ಎಲ್ಲ ಒಂದು ಕಡೆ ಹೊರಗೆ ಬರಲೇಬೇಕು. ಬರುವಾಗ ಮಣ್ಣಿನ ಸಮೇತ ಒಂದು ಕಸಿದುಕೊಂಡೇ ಬರ್ತದೆ ನೋಡಿ ಅದು. ಅಂದರೆ ಒಂದು ಸಣ್ಣ ದೇಶ ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದ ದೇಶ, ಆದರೆ ಸಂಸ್ಕೃತಿ ಅಧ್ಯಯನದಲ್ಲಿ ಅಷ್ಟೇ ಆಸಕ್ತಿ ಇರೋ ದೇಶ. ಜನಪದ ಸಂಸ್ಕೃತಿಯಲ್ಲಿ, ಜಾನಪದದಲ್ಲಿ ಭಾಳ ಆಸಕ್ತಿ ಇರುವ ದೇಶ ಇದು. ನೋಡಿ, ಇದನ್ನು ಸಂತುಲಿತ ದೇಶ, ಸಂತುಲಿತ ಸಮಾಜವನ್ನು ಕಟ್ಟುವ ದೇಶ ಅಂತ ನಾವು ಹೇಳೋದು. ನಮಗೆ ಗೊತ್ತುಂಟು ತಂತ್ರಜ್ಞಾನ ಆಧುನಿಕತೆಯನ್ನು ಬಿಟ್ಟು ಬದುಕೋದಕ್ಕಾಗುವುದಿಲ್ಲ ಅಂತ. ಹಾಗಿದ್ದಾಗಲೂ ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಹೇಗೆ ಉಳಿಸಿಕೊಳ್ಳಬಹುದು ಅಥವಾ ಹೇಗೆ ಬೆಳೆಸಬೇಕು ಎನ್ನುವುದಕ್ಕೆ ನನಗೆ ಜಪಾನ್, ಜರ್ಮನಿ ಮತ್ತು ಫಿನ್ಲ್ಯಾಂಡ್ ಈ 3 ದೇಶಗಳು ನನಗೆ ಕಲಿಸಿವೆ. ಜಾನಪದ ಸಂಸ್ಕೃತಿ ಅಂತಲ್ಲ, ಅದು ಬದುಕಿನ ಅನೇಕ ತಿಳುವಳಿಕೆಯನ್ನು ಕೊಟ್ಟಿವೆ. ಹಾಗಾಗಿ ಆ ದೇಶಕ್ಕೆ, ಅಲ್ಲಿಗೆ ನನ್ನನ್ನು ಕರೆಸಿಕೊಂಡವರಿಗೆ, ಅದು ಸುಮ್ಯಮೋರಿಜಿ ಇರ್ಬೋದು, ಹೈಡ್ರೋನ್ ಬ್ರೂಕ್ನರ್ ಇರ್ಬೋದು, ಲೌರಿ ಹಾಂಕೋ ಇರ್ಬೋದು, ಅವರಿಗೆ ಮತ್ತು ಅಲ್ಲಿನೆಲ್ಲ ವಿದ್ವಾಂಸರಿಗೆ ನಾನು ಅತ್ಯಂತ ಯಾವತ್ತೂ ಕೃತಜ್ಞನಾಗಿರಬೇಕು. ಮತ್ತು ಅಲ್ಲಿ ನಾನು ಏನು ಪಡ್ಕೊಂಡ ಜ್ಞಾನ ಏನಿದೆ ಅದು ನನಗೆ ನನ್ನ ಅಧ್ಯಯನದಲ್ಲಿ, ನನ್ನ ಬದುಕಿನಲ್ಲಿ ಅದು ಹೊಸ ಬೆಳಕನ್ನು ಕೊಟ್ಟಿದೆ.